ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ದೀಪಾವಳಿ ಹಬ್ಬವನ್ನು ಎಲ್ಲರೂ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾರೆ. ಈ ದಿನದಂದು 14 ವರ್ಷಗಳ ವನವಾಸದಿಂದ ಶ್ರೀರಾಮನು ಅಯೋಧ್ಯೆಗೆ ಮರಳಿದನು. ಈ ಸಮಯದಲ್ಲಿ ಇಡೀ ನಗರವನ್ನು ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು. ಅಂದಿನಿಂದ ದೀಪಾವಳಿ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ. ದೀಪಾವಳಿ ಹಬ್ಬದ ಮೊದಲು ಜನರು ತಮ್ಮ ಮನೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸುತ್ತಾರೆ ಮತ್ತು ಅಲಂಕರಿಸುತ್ತಾರೆ. ದೀಪಾವಳಿ ಪೂಜೆಯ ವೇಳೆ 5 ಅಶುಭ ವಸ್ತುಗಳನ್ನು ತೆಗೆಯದಿದ್ದರೆ ಲಕ್ಷ್ಮೀದೇವಿ ಒಲಿಯುವುದಿಲ್ಲ ಎಂದು ಹೇಳಲಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿರುವ ಕೆಲವು ಅಶುಭ ವಸ್ತುಗಳು ನಕಾರಾತ್ಮಕ ಶಕ್ತಿಯನ್ನು ಹೊಂದಿರುತ್ತವೆ. ಈ ವಸ್ತುಗಳು ಮನೆಯಲ್ಲಿದ್ದರೆ ಆರ್ಥಿಕ ಸಮೃದ್ಧಿ ಕುಂಠಿತಗೊಳ್ಳುತ್ತದೆ. ಈ ವಸ್ತುಗಳಿದ್ದರೆ ಆರ್ಥಿಕ ಸಂಕಷ್ಟ ಎದುರಾಗುತ್ತದೆ. ವೈವಾಹಿಕ ಜೀವನ ಸಹ ಮುರಿದು ಬೀಳುವ ಸಾಧ್ಯತೆಗಳಿರುತ್ತದೆ. ಈ ವಸ್ತುಗಳಿದ್ದರೆ ಮಾನಸಿಕ ಒತ್ತಡ ಸಹ ಹೆಚ್ಚಾಗುತ್ತದೆ ಎಂದು ಹೇಳಲಾಗಿದೆ. 1. ಕೆಟ್ಟ ಗಡಿಯಾರ. ನಿಮ್ಮ ಮನೆಯಲ್ಲಿ ಕೆಟ್ಟ ಅಥವಾ ಒಡೆದ ಗಡಿಯಾರವಿದ್ದರೆ ದೀಪಾವಳಿಗೂ ಮೊದಲು ತೆಗೆದುಹಾಕಿರಿ. ಮನೆಯಲ್ಲಿ ನಿಂತ ಗಡಿಯಾರವನ್ನು ಅಶುಭ ಎಂದು ಪರಿಗಣಿಸಲಾಗುತ್ತದೆ. ಇದನ್ನು ಕೆಟ್ಟ ಸಮಯ ಎಂದು ಸಹ ಹೇಳಲಾಗುತ್ತದೆ. 2. ಒಡೆದ ವಿಗ್ರಹಗಳು. ದೀಪಾವಳಿಯ ಮೊದಲು ಮನೆಯ ಪೂಜಾ ಕೋಣೆಯಲ್ಲಿ ಇರಿಸಲಾಗಿರುವ ದೇವರ ಒಡೆದ ವಿಗ್ರಹಗಳನ್ನು ಅಥವಾ ಹಳೆಯ ಚಿತ್ರಗಳನ್ನು ಬದಲಿಸಿ. ಹಳೆಯ ದೇವರ ವಿಗ್ರಹಗಳನ್ನು ನದಿ ಅಥವಾ ಸರೋವರದಲ್ಲಿ ಎಸೆದು ಹೊಸ ವಿಗ್ರಹಗಳನ್ನು ದೇವಸ್ಥಾನದಲ್ಲಿ ಇರಿಸಿ. 3. ತುಕ್ಕು ಹಿಡಿದ ಕಬ್ಬಿಣ. ಮನೆಯ ಸ್ಟೋರ್ ರೂಮ್ ಅಥವಾ ಚಾವಣಿಯಲ್ಲಿ ತುಕ್ಕು ಹಿಡಿದ ಕಬ್ಬಿಣವಿದ್ದರೆ ದೀಪಾವಳಿ ಸ್ವಚ್ಛತೆಯಲ್ಲಿ ಬಿಸಾಡಿ. ಮನೆಯಲ್ಲಿ ಇಂತಹ ವಸ್ತುಗಳು ಶನಿ ಮತ್ತು ರಾಹುವಿನ ನಕಾರಾತ್ಮಕ ಪ್ರಭಾವವನ್ನು ಹೆಚ್ಚಿಸುತ್ತವೆ. 4. ಒಡೆದ ಗಾಜು. ನಿಮ್ಮ ಮನೆಯಲ್ಲಿ ಯಾವುದೇ ಒಡೆದ ಅಥವಾ ಬಿರುಕು ಬಿಟ್ಟ ಗಾಜು ಇದ್ದರೆ ಮನೆಯಿಂದ ತೆಗೆದುಹಾಕಿರಿ. ಇದು ಮನೆಯಲ್ಲಿರುವ ಸಂತೋಷವನ್ನು ನಾಶಪಡಿಸುತ್ತದೆ. 5. ಬಿರುಕು ಅಥವಾ ಒಡೆದ ಕಿಟಕಿ ಬಾಗಿಲುಗಳು. ಮನೆಯಲ್ಲಿನ ಕಿಟಕಿ ಬಾಗಿಲುಗಳು ಹಾನಿಗೆ ಒಳಗಾಗಿದ್ದರೆ ಅದನ್ನು ಸರಿಪಡಿಸಿಕೊಳ್ಳಿ. ಕಿಟಕಿ ಮತ್ತು ಬಾಗಿಲು ತೆಗೆಯುವಾಗ ಮುಚ್ಚುವಾಗ ಶಬ್ದ ಬಂದರೆ ಅದನ್ನು ದುರಸ್ತಿ ಮಾಡಿಕೊಳ್ಳಿ. ಇಂತಹ ಕಿಟಕಿ ಬಾಗಿಲುಗಳಿದ್ದರೆ ಅದನ್ನು ಅಶುಭ ಎಂದು ಪರಿಗಣಿಸಲಾಗುತ್ತದೆ. ಈ ಎಲ್ಲ ವಸ್ತುಗಳನ್ನು ಮನೆಯಿಂದ ಹೊರಗೆ ಎಸೆದ ನಂತರವೇ ಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರಗಳು.